ತೃತೀಯ ಲಿಂಗಿಯರಿಗೆ ನಿತ್ಯ ಅನುಕಂಪ ತೋರಿದ ಜಿಲ್ಲೆ ಉಡುಪಿ. ಈ ಹಿಂದೆ ಉಡುಪಿಯಲ್ಲಿ ತೃತೀಯ ಲಿಂಗಿಯೊಬ್ಬಾಕೆ ಚಿತ್ರನಟಿಯಾಗಿ ಗಮನ ಸೆಳೆದಿದ್ದಾಳೆ. ಜಿಲ್ಲಾಡಳಿತ ಹಾಗೂ ಸಮಾಜ ಸೇವಕರು ಒಟ್ಟಾಗಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸ್ವಾಭಿಮಾನಿ ಬದುಕು ಕಟ್ಟಿಕೊಡುವುದಕ್ಕೆ ಮುಂದಾಗಿದ್ದಾರೆ. ಕೃಷ್ಣನಗರಿ ಈಗ ಇಂತಹುದೇ ಮತ್ತೊಂದು ಪ್ರಯೋಗಕ್ಕೆ ಸಾಕ್ಷಿಯಾಗುತ್ತಿದೆ. ಅದೇನೆಂದರೆ ತೃತೀಯ ಲಿಂಗಿಗಳಿಗೆ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಬದುಕು ನಡೆಸಲು ಅವಕಾಶವನ್ನ ಮಾಡಿಕೊಡುವುದು. ಉಡುಪಿಯ ಮಣಿಪಾಲದಲ್ಲಿ ಜಿಲ್ಲಾಡಳಿತ ಇಂತಹುದೇ ಒಂದು ಪ್ರಯತ್ನಕ್ಕೆ ಹೇಳ್ತಿದೆ. ಏನದು ಈ ಸ್ಟೋರಿ ನೋಡಿ. ತೃತೀಯ ಲಿಂಗಿಗಳೆಂದ್ರೆ ಎಲ್ರಿಗೂ ತಾಸ್ತಾರ. ಅವರನ್ನ ಮನುಷ್ಯರಂತೆ ನೋಡುವವರೇ ವಿರಳ. ಹೀಗಾಗಿ ಅವರು ಹೊಟ್ಟೆ ಹೊರೆದುಕೊಳ್ಳುವುದಕ್ಕೂ ಪಡುವ ಪಾಡು ಅಷ್ಟಿಷ್ಟಲ್ಲ. ಕೆಲವೊಮ್ಮೆ ಭಿಕ್ಷೆ ಬೇಡುತ್ತಾ ಸಮಾಜದ ಮುಂದೆ ತಿರಸ್ಕೃತರಾಗಿ ಬದುಕುವವರೇ ಹೆಚ್ಚು. ಇಂಥವರಿಗೊಂದು ಸ್ವಾವಲಂಬಿ ಬದುಕು ಕೊಟ್ಟರೆ ಹೇಗೆ ಎಂದು ಯೋಚಿಸಿದವರು ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್. ಇದೀಗ ಉಡುಪಿಯ ಮಣಿಪಾಲದಲ್ಲಿ ತೃತೀಯ ಲಿಂಗಿಗಳಿಗೆಂದೇ ಕ್ಯಾಂಟೀನ್ ಒಂದನ್ನು ನಡೆಸಲು ಅನುಮತಿ ನೀಡಲಾಗಿದೆ. ನಗರದ ಟೈಗರ್ ಸರ್ಕಲ್ ಸಮೀಪ ಈ ಕ್ಯಾಂಟೀನ್ ಅನ್ನು ತೃತೀಯ ಲಿಂಗಿಗಳಾದ ಲಾವಣ್ಯ, ದೀಪಿಕಾ ಮತ್ತು ಸಂಜೀವ್ ಎಂಬುವರು ನಡೆಸುತ್ತಿದ್ದಾರೆ. ಕ್ಯಾಂಟೀನ್ನಲ್ಲಿ ಚಿಕನ್ ಮತ್ತು ಮೊಟ್ಟೆಯಿಂದ ಮಾಡಿದ ತಿನಿಸುಗಳಿವೆ. 1 ತಿಂಗಳಿಂದ ಈ ಕ್ಯಾಂಟೀನ್ ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನಾವು ಜೀವನ ಮಾಡ್ತಿರುವಂಥ ಸುಮಾರು 1,000 ಜನ ಇದ್ದಾರೆ. ಅದರಲ್ಲೂ ಸಹ ಒಂದು 300 ಜನ ಇವತ್ತು ತನ್ನನ್ನು ತಾನು ಗುರುತಿಸಿಕೊಂಡಂಥ ಜಿಲ್ಲೆ. ಪ್ರಥಮವಾಗಿ ಒಂದು ಸಂಜೀವ ಒಂದು ಟ್ರಾನ್ಸ್ಜೆಂಡರ್ ಆಗಿ ನಾನೊಂದು ಇವತ್ತು ಒಂದು ಫಾಸ್ಟ್ ಫುಡ್ ಮಾಡಿಕೊಂಡು ಜೀವನ ನಡೆಸಿದ್ದೇನೆ. ನಮಗೆ ಇಡೀ ಸಮಾಜ, ಇಡೀ ವಿಶ್ವವೇ ಹೇಳಿದ್ದು ಒಂದೇ ಮಾರ್ಗ, ಇವರು ಭಿಕ್ಷಾಟನೆಗೆ ಸೀಮಿತರು ಮತ್ತು ಇವರು ಲೈಂಗಿಕ ವೃತ್ತಿಗೆ ಸೀಮಿತರು ಅಂತ ಹೇಳಿ ನಮ್ಮನ್ನು ಒಂಥರ ಹಿಂದುಳಿದ ರೀತಿಯಲ್ಲಿ ನೋಡಿದ್ದಾರೆ. ಅದನ್ನು ಇವತ್ತು ಹೋಗಲಾಡಿಸಬೇಕು, ನಾವು ಸಹ ಬದುಕಬೇಕು, ನಾವೆಲ್ಲರ ಜೊತೆಲಿ ಬೆರೀಬೇಕು ಅನ್ನೋ ಒಂದು ಛಲದಿಂದ ಇವತ್ತು ನಾನೊಂದು ಆಸರೆ ಒಂದು ಫಾಸ್ಟ್ ಫುಡ್ ಅಂತ ಓಪನ್ ಮಾಡಿದ್ದೇನೆ. ಆ ಫಾಸ್ಟ್ ಫುಡ್ ಓಪನ್ ಮಾಡುವಾಗ ತುಂಬಾ ಸಮಸ್ಯೆನೂ ಬಂದಿದೆ. ಆದರೆ ಒಳ್ಳೆಯ ಅಧಿಕಾರಿ ಇರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿ ಆಗಿರ್ಬೋದು, ನಗರಸಭೆಯವರಾಗಿರ್ಬೋದು ನಮಗೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ, ಮಾಡಬಹುದು ಅಂತ. ಇದೊಂದು ಮಾದರಿ ಆಗ್ತಾಯಿದೆ, ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿ. ಆದರೂ ಈ ಆಸುಪಾಸಿನಲ್ಲಂತ ಇಡೀ ಮಣಿಪಾಲದಲ್ಲಿರುವಂಥ ಟೈಗರ್ ಸರ್ಕಲ್ ಇರುವಂಥ ರಿಕ್ಷಾದವರಾಗಿರ್ಬೋದು ಮತ್ತು ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಉಡುಪಿಯಲ್ಲಿ ಅನೇಕ ತೃತೀಯ ಲಿಂಗಿಗಳಿದ್ದಾರೆ. ಆದರೆ ಪ್ರಾರಂಭದಲ್ಲಿ ಈಗ ಮೂವರಿಗೆ ಸ್ವಾವಲಂಬಿ ಜೀವನ ನಡೆಸಲು ಪ್ರೋತ್ಸಾಹ ನೀಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಇಂತಹುದೇ ಪ್ರೋತ್ಸಾಹ ನೀಡುವ ಯೋಚನೆ ಇದೆ. ಈಗ ತೃತೀಯ ಲಿಂಗಿಗಳು ನಡೆಸುವ ಕ್ಯಾಂಟೀನ್ನಲ್ಲೇ ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ ಸಹಿತ ಹಲವು ಬಗೆಯ ತಿನಿಸುಗಳಿವೆ. ರೇಟ್ ಕೂಡ ರೀಸನೇಬಲ್. ಮಣಿಪಾಲ ಆಸುಪಾಸಿನ ಆಟೋ ಚಾಲಕರು, ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಮಂದಿ ಇಲ್ಲಿಗೆ ಬಂದು ತಿಂಡಿ ತಿಂದು ಹೋಗುವ ಮೂಲಕ ಇವರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಸಂಜೀವ ಕೂಡ ಇವರಿಗೆ ಸಾಕಷ್ಟು ನೆರವು ನೀಡುತ್ತಾ ಬಂದಿದ್ದಾರೆ. ತೃತೀಯ ಲಿಂಗಿಗಳ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಅಧ್ಯಯನ ಮಾಡುತ್ತಾ ಅವರಿಗೆ ಮಾರ್ಗದರ್ಶನಗಳನ್ನು ನೀಡುತ್ತಿರುವ ಸಂಜೀವ ಇದರ ಹಿಂದಿನ ರೂವಾರಿ. ಮಣಿಪಾಲ ವಿದ್ಯಾನಗರಿಯೂ ಹೌದು. ಈ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಮತ್ತು ರುಚಿಯಾದ ತಿಂಡಿ ತಿನಿಸುಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಸೆಳೆಯಬಹುದು. ಒಟ್ಟಾರೆ ಉಡುಪಿ ಜಿಲ್ಲಾಡಳಿತ ಮತ್ತು ಸಾಮಾಜಿಕ ಕಾರ್ಯಕರ್ತರು ಪ್ರಾರಂಭದ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದು ಸಣ್ಣ ಹೆಜ್ಜೆ ಎನಿಸಿದರೂ ಇದರ ಹಿಂದೆ ಧ್ಯೇಯೋದ್ದೇಶ ಮಾತ್ರ ತುಂಬಾ ದೊಡ್ಡದು. ಇದು ಉಡುಪಿಯಲ್ಲಿ ಯಶಸ್ವಿಯಾಗಿ ರಾಜ್ಯದ ಇತರೆಡೆಗಳಿಗೂ ವಿಸ್ತರಿಸಲಿ ಎಂದು ಹಾರೈಸೋಣ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.